ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲಿನ ಮಾತ ಮೂಕಿಡಿದ್ಕೊಂಡು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಚಲು ಶುರು ಮಲ್ತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ನಿರೆಳ್ಳು ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರದ ವಾರ್ಷಿಕ ಭಜನಾ ಮಂಗಲೋತ್ಸವ ಶನಿವಾರ ಕಂಡೆ ದೀಪೋದ್ಘಾಟನೆ ಶುರುವಾಂಡು. ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ನಿರೆಳ್ಳು ಕೊಲ್ಯ ಬಿಲ್ಲವ ಸೇವಾ ಸಮಾಜ ಶ್ರೀ ನಾರಾಯಣಗುರು ಮಹಿಳಾ ಮಂಡಳಿ ಯುವವಾಹಿನಿ ಕೊಲ್ಯ ಘಟಕದ ಒಟ್ಟು ಸೇರಿಗೆಡು ಬ್ರಹ್ಮಶ್ರೀ ನಾರಾಯಣಗುರು ಧ್ಯಾನ ಮಂದಿರದ ವಾರ್ಷಿಕ ಭಜನಾ ಮಂಗಳೋತ್ಸವ ಶನಿವಾರ ಕಾಂಡೆ ಸೂರ್ಯೋದಯಗ್ ದೀಪೋದ್ಘಾಟನೆಡು ಉದಿಪನಾಡು. ಉಳ್ಳಾರಬೈಲ್ ಶ್ರೀ ವೈದ್ಯನಾಥ ಸೇವಾ ಸಮಿತಿದ ಅಧ್ಯಕ್ಷರು ಪ್ರವೀಣ್ ಕುಮಾರ್ ಬೊಕ್ಕ ಶ್ರೀಮತಿ ಚೈತ್ರಾ ಪ್ರವೀಣ್ ಕುಮಾರ್ ದಂಪತಿಲು ತುಡರ್ ಬೆಳಗಾದ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು.
అవిర్ది బొక్క భజన కార్యక్రమాలు సురువాండు. ಮಧ್ಯಾಹ್ನಡು ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆದಳು. ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಗೌರವ ಅಧ್ಯಕ್ಷರು ಗೋಪಾಲಕೃಷ್ಣ ಎಸ್ ಪೂಜಾರಿ, ಅಧ್ಯಕ್ಷರು ವೇಣುಗೋಪಾಲ್, ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಸುವರ್ಣ, ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಹರೀಶ್ ಮುಂಡೋಳಿ, ಕಾರ್ಯದರ್ಶಿ ಯತೀಶ್ ಕುಮಾರ್, ಶ್ರೀ ನಾರಾಯಣಗುರು ಮಹಿಳಾ ಮಂಡಳಿದ ಗೌರವ ಅಧ್ಯಕ್ಷರು ಶ್ರೀಮತಿ ಮೀನಾಕ್ಷಿ ಐತಪ್ಪ, ಕಾರ್ಯದರ್ಶಿ ಶ್ರೀಮತಿ ತ್ರಿವೇಣಿ ಕುಂಪಲ, ಯುವವಾಹಿನಿ ಕೊಲ್ಯ ಘಟಕದ ಕಾರ್ಯದರ್ಶಿ ಜೀವನ್ ಕೊಲ್ಯ, ಪುರುಷೋತ್ತಮ್ ಅಡ್ಕ ಬೊಕ್ಕ ಸರ್ವ ಸದಸ್ಯರು ಕಾರ್ಯಕ್ರಮದ ಮುತಾಲಿಗಿಡಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಉಲ್ಲಾಲ ಬೈಲ್ದ ಉಲ್ಲಾಲ ಬರಿಕೆ ಗುತ್ತು ಚಾವಡಿ ಇಲ್ಲಲಿ ಧರ್ಮ ನೇಮದ ಅಂಗವಾದ ಶನಿವಾರ ಕಾಂಡೆ ಶ್ರೀ ಜುಮಾದಿ ಬಂಟ ದೈವದ ನೇಮ ನಡೆತಂಡು. ಉಳ್ಳಾಲ ಬೈಲ್ದ ಉಳ್ಳಾಲ ಬರಿಕೆ ಗುತ್ತು ಚಾವಡಿ ಇಲ್ಲಲು
ಧರ್ಮ ನೇಮದ ಸಂಭ್ರಮಲು ಶನಿವಾರ ನಡೆದಳು. ಕಾಂಡೆ ಶ್ರೀ ಜುಮಾದಿ ಬಂಟ ದೈವದ ನೇಮ ನಡೆದಳು.
ವೇದಮೂರ್ತಿ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಲೇನು ಪೂರ್ಣ ಕುಂಬಡಿ ಎತ್ಕೊಂಡೇರು. ಮಧ್ಯಾಹ್ನಡು ಪಲ್ಲ ಪೂಜೆಯಾದ ಅನ್ನ ಸಂತರ್ಪಣ ನಡೆತಲು.
ಬರಿಕೆ ಫ್ಯಾಮಿಲಿ ಟ್ರಸ್ಟ್ದ ಅಧ್ಯಕ್ಷರು ಟ್ರಸ್ಟಿಲು ಕುಟುಂಬದ ಹಿರಿಯರು ವಿಠಲ್ ಶೆಟ್ಟಿ, ಉಳ್ಳಾಲ ಬರಿಕೆ ಗುತ್ತು ಧರ್ಮನೇಮ ಸಮಿತಿದ ಅಧ್ಯಕ್ಷರು ಸುನಿಲ್ ಕುಮಾರ್ ಶೆಟ್ಟಿ ಬೊಕ್ಕ ಸರ್ವ ಸದಸ್ಯರು, ಕುಟುಂಬಸ್ಥರು, ಬಂಧುಲು, ಎನ್ಮ ಜಾಗೆದಕ್ಲು, ಗ್ರಾಮದ 10 ಸಮಸ್ಯರು, ಉಳ್ಳಾಲಬೈಲ್ ಶ್ರೀ ವೈದ್ಯನಾಥ ಸೇವಾ ಸಮಿತಿದ ಅರ್ಚಕರು ಮುಂಡಯಾನೆ ದಾಮೋದರ್ ಪೂಜಾರಿ ಬೊಕ್ಕ ಸರ್ವ ಸದಸ್ಯರು ಮುತಾಲ್ಗೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೊನಾಜೆ ಕೋಟಿ ಪದವು ಗಟ್ಟಿ ಸಮಾಜ ಬಂಗೇರ ಕುಟುಂಬಸ್ಥರನ ದೈವ ಶ್ರೀ ಧೂಮಾವತಿ ಸೇವಾ ಸಂಘದ ಮುತಾಲಿಕೆಡೆ ಶ್ರೀ ಸತ್ಯನಾರಾಯಣ ಪೂಜದ ಸಂಭ್ರಮಲು ಶನಿವಾರ ಕಾಂಡೆ ನಡೆತಂಡು. ಕೊಣಾಜೆ ಕೋಟಿ ಪದವು ಗಟ್ಟಿ ಸಮಾಜದ ಬಂಗೇರ ಕುಟುಂಬಸ್ಥರನ ದೈವ ಶ್ರೀ ಧೂಮಾವತಿ ಸೇವಾ ಸಂಘದ ಮುತಾಲಿಕೆಡೆ ಶ್ರೀ ಸತ್ಯನಾರಾಯಣ ಪೂಜದ ಸಂಭ್ರಮಲು ಶನಿವಾರ ಕಾಂಡೆ ಶುರುವಾಂಡು. ಕಾಂಡೆ ಗಣಹೋಮ ಆದ ಶ್ರೀ ನಾಗದೇವರಿಗೆ ಪಂಚಾಮೃತ ಅಭಿಷೇಕ ನಡೆತಂಡು. ಭಕ್ತಿ ಪುರಸರಾದಿ ಮಂತ್ರಿತ ಸತ್ಕಾರ್ಯದ ಪೂರ್ಣ ಫಲವನ್ನು ಸಂಸಾರ ದೇವರು ಪಡೆದುಕೊಂಡು ಅನವರತ ಕಾಲ ಸಂಸಾರ ಮಾನ ಕೊಟ್ಟರೆ ಮನತನಕ ದೇವರು ಕೊಟ್ಟರೆ ಕೊನೆತನ ಪಂಪೇನು ಮಾತುಂಡು. ದೇವರ ಕೊನ್ನ ಶಾಶ್ವತ ದಾಯಕಣ್ಣ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ದೇವತಾ ಕಾರ್ಯ ವಿನಿಯೋಗ ಎಂಚಿನಿಕಲಿ ಭಕ್ತಿ ಶುದ್ಧ ಅನವತ ಕಾಲ ಮಾಡ್ತಾರೆ. ಆ ಪೂರ್ಣ ಫಲ ನಿಖಲಿಗೆ ದೇವರು ಕೊಡ್ಪೇರು ಅಂತ ಲೆಕ್ಕ ಮಾಡಿ ಕೊಟ್ಟದ್ದನ್ನ ಬಚ್ಚಿಟ್ಟದ್ದು ಪರರಿಗೆ ಅಂಚ ಭಕ್ತಿ ಪುರಸರ ಮಂತ್ರಿ ಕರ್ಮದ ಪೂರ್ಣ ಭಾವ ದೇವರು ಅನುಗ್ರಹಿಸಿಕೊಂಡು ಸರ್ವರಿಗೆಲ್ಲ ಸುಖ ಶಾಂತಿ ನೆಮ್ಮದಿ ಸರ್ಪ ಹನನ ಕನನ ಮರ್ಧನ ಲಂಘನ ಜೊತ್ತಿನ ದೋಷದಾತದ ಪರಿಹಾರ ಮಂತುಕೊಂಡು ಸರ್ವರಿಗೆ ಅನಂತ ಪೂರ್ಣಾನುಗ್ರಹ ತಂದು ಭೂಮಿಗೆ ಅಧಿಪತಿ ಆದಲ ಸಂಸಾರ ಕೊರ್ಪಣ ಅಂತಿತ್ತ ನಾಗದೇವರೇ, ಸಂಸಾರ ಸಂತತಿ ಕೊರ್ಪಣ ನಾಗದೇವರೇ, ಜಲಾಶಯ ಕೊರ್ಪಣ ನಾಗದೇವರೇ, ಗಣಪತಿಗೆ ಪಂಚಾಮೃತ ನಾಗದೇವರೇ, ಆ ಸುಬ್ರಹ್ಮಣ್ಯಗೆಲ್ಲ ನಾಗದೇವರೇ, ದುರ್ಗೆಗೆ ಸರ್ಪಾಸ್ತ್ರ ನಾಗದೇವರೇ. ಅವಿರ್ದು ಬೊಕ್ಕ ಶ್ರೀ ಸತ್ಯನಾರಾಯಣ ಪೂಜಾ ಪಾರಾಯಣಲು ಶುರುವಾಂಡು. ಕುರ್ನಾಡದ ಶ್ರೀ ಭಾಸ್ಕರ ಭಟ್ರನ ಪೌರೋಹಿತ್ಯಡು ಪೂಜಾ ಕಾರ್ಯಕ್ರಮ ನಡೆತಂಡು. गोविंदं गोकारिन्दं ब्रह्मात्मरिपूजितं महासत्यनारायण देवताभ्यो नमः गुरुदाभ्यो नमः मनसोविष्टप्रार्थनां च करिष्ये. जन्मनि जन्मनि ಪ್ರಾರ್ಥನೆ ಮಾಡಿದವಾಗ ಭಕ್ತಿ ಶ್ರದ್ಧಾಪೂರ್ವಕವಾದ ಕೂಡ ವಿಶೇಷವಾದ ಗಟ್ಟಿ ಸಮಾಜದ ಬಂಗೇರ ಮೇಲ್ದರ ಕುಟುಂಬಸ್ಥರ ಸಾರುಡು ಬಂಗೇರ ಮೇಲ್ದರ ಕುಟುಂಬಸ್ಥರ ಮೂಲ ಸ್ಥಾನಡು 3 ವರ್ಷಗಳ ಅದೇ ಆಪನ ಚಿಂತನ ನೇಮೋತ್ಸವದ ಪ್ರಯುಕ್ತವಾದ ಕಾಣದ ಬರುತ್ತರು ವಿಶೇಷವಾದ ಸ್ಥಳ ಶುದ್ಧೀಕರಣ ಸತ್ಯ ಪುಣ್ಯವಾಚನ ಮಾಡ್ತದೆ, ಗಣಪತಿ ಹೋಮನ ಮಾಡ್ತದೆ, ನಾಗದೇವರಿಗೆ ನಾಗದಂಬೆಲ ಪಂಚಾಮೃತ ಅಭಿಷೇಕ ತಂದು ವಿಶೇಷವಾದ ಮಧ್ಯಾಹ್ನದ ಕಾಲಘಟ್ಟದಲ್ಲಿ ಈ ಲೋಕದ ಆದಿ ದಂಪತಿಗಳು ತಂದೆ ತಾಯಿಗಳ ಸ್ವರೂಪಿಯಾದ ಚಿತ್ತನ ಸತ್ಯನಾರಾಯಣ ದೇವರಿಗೆ ಪ್ರೀತ್ಯರ್ಥವಾದ ಧ್ಯಾನ ಆವಾರದ ಷೋಡಶ ಪೂಜಾ ಮಕಾಂತರವಾದ ಕನ್ನಡೇಶನ್ ಮಹಾ ಉತ್ತರಾಶನಕಂದ್ರ ಧನುರಾಶೋಜಿತಸ್ಯ ರೋಹರ್ಷಂತರ ಮಹಾಂತಕಾವಂಶವಿನಾರ್ಥಂ ಸಮಸ್ತ ಭಕ್ತಿ ಗಟ್ಟಿ ಸಮಾಜ ಬಂಗೇರ ಮೇಲ್ದರ ಸಮಸ್ತ ಭಕ್ತ ಮಹಾಜನ ಪ್ರೀತ್ಯರ್ಥಂ
ಪುತ್ರನ ಪಂಪೆರೆ ಸತ್ಯನಾರಾಯಣ ಋತ ಸತ್ಯ ಬಂಡನ ಸಂಪತ್ ಸತೀದೇವಿ ಲಕ್ಷ್ಮೀದೇವಿ ನಾರಾಯಣ ಬಂಡ ವಿಷ್ಣು ಆದಿತ್ಯ ನವಗ್ರಹ ದೇವರನ್ನ ಗಂಗಾಭಾಗೃತಿ ಪಂಪನ ಕಲಶಂತ ಈ ಒಂದು ಲಕ್ಷ್ಮೀನಾರಾಯಣ ಪಂಪನಟ್ಟು ಸ್ವಸ್ತಿಗಂತ ಇದು ಕದಳಿ ಪಂಪನ ವೃಕ್ಷನ ಕಟ್ಟದು ನಂದನವನ ಪಂಡ ತುಳಸಿ ಕಟ್ಟೆ ವೃಂದಾವನ ಪಂಡ ತುಳಸಿ ಕಟ್ಟೆನ ಋತದ ಮಲ್ಪೊಡು ದೇವಸ್ಥಾನ ಮಲ್ಪೊಡಿ ಸಮುದ್ರ ಬರಿಟ ಮಲ್ಪೊಡಿ ತುದೆ ಬರಿಟ ಮಲ್ಪೊಡಿ ನಿರ್ಮಲ ಮನಸ್ಸು ನಿರ್ಮಲ ಜಾಗ ಒಳುಂಡ ಆ ಋತನ ಮಲ್ಪೊಡಿ ಆತನ ದೇವರ ಕೆಂಡರಿಗೆ ಸತ್ಯನಾರಾಯಣ ಋತನಿಗೆ ಏಪ ಮಲ್ಪೊಡು ದೇವರೇ ಆತನ ದೇವರ ಬಂಡ ಉಂಜೆ ಯಸ್ಮಿನ್ ಕಸ್ಮಿನ್ ದಿನೇ ವೃತ್ತ ಸಮನ್ವಿತ ಆ ಋತುನ ಮಲ್ಪೆರ ಕ್ರಮ ಅನ್ನೋದು ಒಂದು ಪ್ರಾತಃ ಕಾಲದ ಶುಭೋದಯಡು ಆ ಮಲ್ಪನ ಕ್ರಮ ರಾತ್ರಿ ನಡುರಾತ್ರಿ 10 ಗಂಟೆ 10 ಗಂಟೆ ಸುತ್ತಾಣ ಮಲ್ಪೆರವಳ್ಳಿ ಈ ಕ್ರಮ ಉಂಡು ಕೊಂಚ ಮಧ್ಯಾಹ್ನ ಬರ್ತರು ತತ್ರ ತ್ರಿಕಾಲ ಸಂಜೆ ಬಂಡ ಮೂಜಿ ಬರ್ತು ಸಂಘದ ಬರ್ತರು ಮಲ್ಪೊಡಿ ಬೊಕ್ಕ ಮುಖ್ಯವಾದ ದೇವರ ಪಂಡಗ ಆ ಪೂಜೆ ಅನನ್ಯವಾದ ಭಕ್ತಿ ಪಡೆ ಶುದ್ಧ ಸತ್ಯನಾರಾಯಣರ ಪೂಜೆಯನ್ನು ಬಂದ್ಬಿಡ್ತಾರೆ ಋತ ಅಂತ ಬಂದ್ಬಿಟ್ಟು ಜಾಸ್ತಿ ಋತ ಬಂಡ ಅರ್ಥಂಚಿನ ನಮ್ಮ ಒಂದು ಶಬರಿಮಲೆಯಿಂದ ಋತ ಯಾತ್ರೆ ಮಲ್ಪುವ ಸತ್ಯನಾರಾಯಣ ಋತ ಮಲ್ಪುವ ಶನಿ ಋತ ಮಲ್ಪುವ ಋತ ಬಂಡ ಒಂದ ನಮ್ಮ ದೇಹನ ದಂಡಿಸಾದ ಮಲ್ಪನೆ ಋತ ಮಧ್ಯಾಹ್ನ ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆದನು. ಗ್ರಾಮಾಧಿಪತಿ ಮಂಗಳ ಸ್ವರೂಪಿ ಸ್ವಾಮಿ ಸೋಮನಾಥೇಶ್ವರ ದೇವರೆಲ್ಲ ಆ ಧೂಮಾವತಿ ಬಂಟೆಲ್ಲ ಕಲ್ಲುಟ್ಟಿ ಬಂಜಲ್ಲಿ ಕೊರತಿ ಗುಳಿಗೆ ನಾಗದೇವರೆಲ್ಲ ಅನುಗ್ರಹವಂತೆ ಬೆಳಗಾದ ಕುರುಡು ಬಣದ ಪ್ರಸನ್ನ ಕಾಲು ರಡ್ಡೆಕಾಯಿ ಜೋಡಿಸ ಸರ್ವೇರೆಲ್ಲ ಭಕ್ತಿಪೂರ್ವಕವಾದ ಮಲ್ಪಚ್ಚಿನ ಸತ್ಯನಾರಾಯಣ ದೇವರ ಸನ್ನಿಧಾನ ಮಲ್ಪಚ್ಚಿನ ಪ್ರಾರ್ಥನೆ. ಸತ್ಯನಾರಾಯಣ ದೇವರ ವಾದ ಅರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಗಣಪತಿ ಬ್ರಹ್ಮ ವಿಷ್ಣು ಮಹೇಶ್ವರ ಆದಿತ್ಯಾದಿ ನಮಗ ಸತ್ಯನಾರಾಯಣ ದೇವರ ವಾದ ಅರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಕೋಟಿಪದವು ಗಟ್ಟಿ ಸಮಾಜದ ಬಂಗೇರ ಕುಟುಂಬಸ್ಥರನ್ನ ದೈವ ಶ್ರೀ ಧೂಮಾವತಿ ಸೇವಾ ಸಂಘದ ಗೌರವ ಅಧ್ಯಕ್ಷರು ಮೇಲ್ಟೇರು ಯಾದವ್ ಗಟ್ಟಿ, ಅಧ್ಯಕ್ಷರು ಅಚ್ಯುತಗಟ್ಟಿ ಕೆಳಗಿನ ಮನೆ, ಕೋಶಾಧಿಕಾರಿ ಸತ್ಯಮೋಹನ್ ಗಟ್ಟಿ ಪಾಂಡೇಶ್ವರ, ಪ್ರಧಾನ ಕಾರ್ಯದರ್ಶಿ ಮಾಧವ್ ಗಟ್ಟಿ ಮಂಗಳಾದೇವಿ, ಸಂಘಟನಾ ಕಾರ್ಯದರ್ಶಿ ಸುಧಾಕರ್ ಗಟ್ಟಿ ಬೈತಾರ್ ಬೊಕ್ಕ ಸರ್ವ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಶುಕ್ರವಾರ ಬಯ್ಯಗ್ 102ನೇ ದಿನದ ಸಂಧ್ಯಾ ಭಜನ ಸೇವೆನ ಸುಜಿರ್ ಪುದು ಶ್ರೀರಾಮ ವೈದ್ಯನಾಥ ಭಜನಾ ಮಂದಿರದ ಭಕ್ತ ವೃಂದದಗಳು ನಡಪಾದ ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಶುಕ್ರವಾರ ಬಯ್ಯಗ್ 102ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆತಂಡು.
ಶ್ರೀಮತಿ ಸವಿತಾ ಬೊಕ್ಕ ಜೀವನ್, ಶ್ರೀಮತಿ ಪ್ರತಿಭಾ ಬೊಕ್ಕ ರಾಜೇಶ್ ಕುಮಾರ್ ಕೆಎಸ್, ಶ್ರೀಮತಿ ಅಮಿತಾ ಬೊಕ್ಕ ಪ್ರದೀಶ್ ಸಾಯಿ ಬಡಾವಣೆ ಮಾಡೂರು, ಕಾಪಿಕಾರ್ದ ಶ್ರೀಮತಿ ಗಾಯತ್ರಿ ಬೊಕ್ಕ ರವಿ, ಶ್ರೀಮತಿ ವಿದ್ಯಾ ಕುಂಪಲ, ಭರತ್, ಅಭಿಜಿತ್, ತೊಕ್ಕೋಡ್ದ ಶ್ರೀಮತಿ ಸಪ್ನಾ ಬೊಕ್ಕ ರಾಜೇಶ್, ಮಿತ್ರನಗರದ ಶ್ರೀಮತಿ ಜ್ಯೋತಿ ಬೊಕ್ಕ ಶಿವಾನಂದ, ಬಗಂಬಿಲ್ಲದ ಶ್ರೀಮತಿ ಬಿಂದ್ಯಾ ಬೊಕ್ಕ ಗೋಪಿನಾಥ್, ಕಾಪಿಕಾಡ್ದ ಶ್ರೀಮತಿ ಪುಷ್ಪಾ ಬೊಕ್ಕ ಗಣೇಶ್, ಕೋಟೆಕಾರ್ದ ಶ್ರೀಮತಿ ಸೌಮ್ಯಾ ಬೊಕ್ಕ ಲಕ್ಷ್ಮೀ ಶೆಟ್ಟಿ, ಉಲ್ಲಾಲದ ಶ್ರೀಮತಿ ಜಯಲಕ್ಷ್ಮಿ ಬೊಕ್ಕ ಬಾಲಕೃಷ್ಣ, ಶ್ರೀಮತಿ ಸುಪ್ರೀತಾ ಬೊಕ್ಕ ಕಿಶೋರ್, ಹನುಮಾನ್ ನಗರದ ಶ್ರೀಮತಿ ಚಂದ್ರಾವತಿ, ಶ್ರೀಮತಿ ಯಶೋಧ ಬೊಕ್ಕ ಸುನೀಲ್ ಹನುಮಾನ್ ನಗರ, ಮೂರುಕಟ್ಟೆದ ಶ್ರೀಮತಿ ಆಶಾ ಬೊಕ್ಕ ರಾಜೇಶ್, ಕುಮಾರಿ ರಕ್ಷಾ, ಕುಜುಮಗದ್ದೆದ ಶ್ರೀಮತಿ ರೋಹಿಣಿ ಬೊಕ್ಕ ಅಚ್ಯುತ, ತುಡರ್ ಬೆಳಗಾದ 102ನೇ ದಿನದ ಸಂಧ್ಯಾ ಭಜನ ಸೇವೆನೆ ನಡಪಾದ ಕೊರಿಯರು.
ಸುಜೀರ್ಪುದು ಶ್ರೀರಾಮ ವೈದ್ಯನಾಥ ಭಜನಾ ಮಂದಿರದ ಭಕ್ತ ವೃಂದದಗಳು 102ನೇ ದಿನದ ಸಂಧ್ಯಾ ಭಜನ ಸೇವೆನೆ ನಡಪಾದು ಕೊರಿಯರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದುಲ್ಲ. ನಿರಂತರ ಸುದ್ದಿಲಿಗಾದೀತು ಒಂದು ಪ್ಲೇ ಪೊಸಕುರಲ್ 24x7.